ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನಿತ ಸುದ್ದಿಗುಂಚಿನ ಶುರು ಮಂತಂದಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿವಂಚನೆಗೆ ಸ್ವಾಗತ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ವತಿರ್ದು ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ದಿನೇಶ್ ಕೃಷ್ಣ ತಂತ್ರಿಲಿನ ಮುತಾಲಿಕೆಡು ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ ಬೊಕ್ಕ ಬಳಗದಕಲ್ನ ನೇತೃತ್ವಡು ಪುರೋಹಿತ ರತ್ನ ರಾಜ ಪುರೋಹಿತ ಪುಗರ್ತೆದ ವೇದಮೂರ್ತಿ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಆಚಾರ್ಯರನ ಪೌರೋಹಿತ್ಯಡು ಮಹಾಚಂಡಿಕಾ ಯಾಗದ ವಿಶೇಷ ಸೇವೆ ಐತರ ಕಾಂಡೆ ಶ್ರೀ ಕ್ಷೇತ್ರದ ಸಾನ್ನಿಧ್ಯಡು ಅಪ್ಪೆಗೆ ಸಮರ್ಪಣೆ ಆಂಡು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡ್ ಐತಾರ ಇಡೀ ದಿನ ವಿಶೇಷ ಪೂಜಾ ಸೇವೆದ ಭಕ್ತಿ ಸಂಭ್ರಮದ ಗೌಜಿ. ತಲಪಾಡಿದ ಶ್ರೀ ದುರ್ಗಾ ಪರಮೇಶ್ವರಿ ಅಸೋಸಿಯೇಟ್ಸ್ ಸದಸ್ಯರು ಲೋಕ ಕಲ್ಯಾಣಾರ್ಥವಾದ ನಡಪಾಯಿನ ಭಕ್ತಿ ಸಂಭ್ರಮದ ಸೇವೆಲೆಡು ಸುರುಕಾದು ಐತಾರ ಕಾಡೆ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಮಹಾ ಚಂಡಿಕಾ ಯಾಗದ ಸೇವೆ ಸಮರ್ಪಣೆಯಾಡು. ಶ್ರೀ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ದಿನೇಶ ಕೃಷ್ಣ ತಂತ್ರಿಲಿನ ಮಾರ್ಗದರ್ಶನಡು ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳರಣ ಮುತಾಲ್ಗೆಡ್ ರಾಜ್ಯ ಪುರೋಹಿತ ರತ್ನ ಪುಗರ್ತೆದ ವೇದಮೂರ್ತಿ ವಿಷ್ಣುಮೂರ್ತಿ ಆಚಾರ್ಯರು ಮಹಾ ಚಂಡಿಕಾ ಯಾಗದ ಸೇವೆ ನಡಪಾದ್ಕುರಿಯರು.
ಕಾಣೆ ಸಾಮೂಹಿಕ ಸಂಕಲ್ಪ ಪ್ರಾರ್ಥನೆಡು ಯಾಗದ ವಿಧಿಗಳು ಶುರುವಾದ ಮಧ್ಯಾಹ್ನಡು ಪೂರ್ಣಾಹುತಿಯಾದ ಮಹಾಪೂಜೆ ನಡೆತಲು. ಅಯೋಧ್ಯೆ ಶ್ರೀರಾಮ ಮಂದಿರದ ಬ್ರಹ್ಮಕಲಶೋತ್ಸವದ ನೇತೃತ್ವವನ್ನು ವಹಿಸೊಂಡಿನ ವೇದಮೂರ್ತಿ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಆಚಾರ್ಯರಿಗೆ ಈ ಪುರ್ತು ಮಾನಾದಿಗೆ ಮಂತೇರು. ಅಂಚನೆ ನಿಸ್ವಾರ್ಥವಾದ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಲ್ತೊಂದುಪ್ಪನ ತಲಪಾಡಿದ ಭರತ್ರಾಜ್ ಶೆಟ್ರಿಗ್ಲ ಮಾನಾದಿಗೆ ಮಂತೇರು. ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯಿರು.
ಉಪ್ಪಳ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿಲು ಭೇಟಿ ಕೊರಿಯರು. ವಿಶ್ವ ಹಿಂದೂ ಪರಿಷದ ಪ್ರಮುಖರು ಎಂಬಿ ಪುರಾಣಿಕ್, ಶ್ರೀ ಕ್ಷೇತ್ರಗ ದ್ವಾರದ ಸೇವೆ ಒದಗಾಯಿನ ತಲಪಾಡಿ ನಾರ್ಲ ಹೊಸಮನೆತ ಭಾಸ್ಕರ್ ಶೆಟ್ಟಿ ದಂಪತಿಲು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರು ಕೆಟಿ ಸುವರ್ಣ, ದೇರಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಚಂದ್ರಹಾಸ್ ಅಡ್ಯಂತಾಯ, ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಕೀಲರು ಬಿ ರವೀಂದ್ರನಾಥ್ ರೈ, ಉಳ್ಳಾಲ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಆಡಳಿತ ಮೊಕ್ತೇಸರರು ಗಂಗಾಧರ್ ಉಳ್ಳಾಲ್, ಶ್ರೀ ಕ್ಷೇತ್ರ ಕೊಂಡಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೃಷ್ಣಶೆಟ್ಟಿ ತಾಮಾರ್, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ದಂಪತಿಲು, ಕಿನ್ಯಗುತ್ತು ಪ್ರಭಾಕರ್ ಶೆಟ್ಟಿ, ಬೆಳರಿಂಗೆ ಶ್ರೀ ಧೂಮಾವತಿ ಬಂಟ ದೈವಲದ ಭಂಡಾರಮನೆ ಟ್ರಸ್ಟ್ ಅಧ್ಯಕ್ಷರು ಬಾಬು ಶ್ರೀ ಶಾಸ್ತಾ ಕಿನ್ಯ, ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಕೃಷ್ಣ ಶಿವಕೃಪಾ ಕುಂಜತ್ತೂರು, ಸದಾಶಿವ ಉಳ್ಳಾಲ್, ಉದ್ಯಾವರ ಶ್ರೀ ಅರಸು ಮಂಜಿಷ್ನಾರ್ ದೇವಸ್ಥಾನದ ಮಾಜಿ ಆಡಳಿತ ಮೊಕ್ತೇಸರರು ಡಾಕ್ಟರ್ ಜಯಪಾಲ್ ಶೆಟ್ಟಿ ದೊಡ್ಡಮನೆ, ಚಂದ್ರಶೇಖರ್ ಉಚ್ಚಿಲ್, ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮೋಹನ್ ದಾಸ್ ರೈ ಬೊಕ್ಕ ಸಮಿತಿ ಸದಸ್ಯರು ಅಂಚನೆ ಉಳಿದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಎಸೋಸಿಯೇಟ್ಸ್ದ ತಲಪಾಡಿ ರೈ ಮಹಲ್ದ ರಾಮ್ ಮನೋಹರ್ ರೈ, ಕೆಳಗಿನ ಕೋಟೆಕಾರ್ ಗುತ್ತದ ಕೃಷ್ಣ ಶೆಟ್ಟಿ, ಮೇಗಿನ ಪಂಚಾಳ ಗುತ್ತು ಪ್ರದೀಪ್ ಕೆಲ್ಲೆ, ನೆತ್ತಿಲ ಬಾಳಿಕೆದ ವರದರಾಜ್ ಆಳ್ವ ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಸುವರ್ಣ ಮಹೋತ್ಸವದ ಸಂಭ್ರಮಡೊಪ್ಪುನ ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘದ ಅಧ್ಯಕ್ಷರು ರಮೇಶ್ ಆಳ್ವ ತಲಪಾಡಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊರಿಯರು. ಶ್ರೀರಾಮ ಭಜನಾ ಮಂದಿರ ರಿಜಿಸ್ಟ್ರೇಡ್ ಸೋಮೇಶ್ವರ ಕೊಲ್ಯ 73ನೇ ವಾರ್ಷಿಕೋತ್ಸವ ದಿನಾಂಕ 9/12/2023 ಶನಿವಾರ ಬೆಳಿಗ್ಗೆ 6:42ಕ್ಕೆ ಸೂರ್ಯೋದಯಕ್ಕೆ ದೀಪೋದ್ಘಾಟನೆ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ಅನ್ನಪ್ರಸಾದ ವಿತರಣೆ, ರಾತ್ರಿ 11:30ಕ್ಕೆ ಮಂಗಳಾಚರಣೆ. ಶ್ರೀರಾಮ ಫ್ರೆಂಡ್ ಸರ್ಕಲ್ ರಿಜಿಸ್ಟ್ರೇಡ್ ಕೊಲ್ಯ ಸೋಮೇಶ್ವರ ಇದರ 55ನೇ ವಾರ್ಷಿಕೋತ್ಸವ ಹಾಗೂ ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಇದರ 15ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 10/12/2023 ಆದಿತ್ಯವಾರ ಸಂಜೆ 6ರಿಂದ ಸಂಜೆ 6 ಗಂಟೆಗೆ ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯ ಇದರ ಸದಸ್ಯರಿಂದ ಹಾಗೂ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯ. ರಾತ್ರಿ 8 ಗಂಟೆಗೆ ಸಭಾ ಕಾರ್ಯಕ್ರಮ. ರಾತ್ರಿ 9ರಿಂದ ಶ್ರೀರಾಮ ಫ್ರೆಂಡ್ ಸರ್ಕಲ್ ರಿಜಿಸ್ಟ್ರೇಡ್ ಕೊಲ್ಯ ಸೋಮೇಶ್ವರ ಇದರ ವತಿಯಿಂದ ಶ್ರೀ ಪ್ರಾಪ್ತಿ ಕಲಾವಿದರು ಕುಡ್ಲ ಅಭಿನಯಿಸುವ ಮಂತ್ರದೇವತೆಯ ಪಾರ್ಧನ ಭರಿತ ಪುಣ್ಯಚರಿತ್ರೆ ತುಳು ನಾಟಕ ಮಣಿ ಮಂಚೋದ ಮಂತ್ರಮೂರ್ತಿ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಗೌರವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೊಲ್ಯ ಸೋಮೇಶ್ವರ ಹಾಗೂ ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್ ಎಲ್ಲ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, LIC ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 823, ಮೊಬೈಲ್ 9480292654.
ಸುದ್ದಿವಂಜಲಿಗೆ ಸ್ವಾಗತ. ರಂಗಚಾವಡಿ ಕುಡ್ಲ ಇನ್ನೆತ ಮುತಾಲಿಗೇಡು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಸುರತ್ಕಲ್ ಇನ್ನೆತ ಸಹಕಾರಡು ರಂಗಚಾವಡಿ ವರ್ಷದ ಹಬ್ಬ ಬಕ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಲೇಸ್ ಸುರತ್ಕಲ್ ಬಂಟರ ಭವನಡು ಐತಾರ ಬೈಯಾಗಿ நடத்தது. ಪುಗರ್ತದ ರಂಗಕರ್ಮಿ ಶ್ರೀ ವಿಜಯಕುಮಾರ್ ಕೊಡಿಯಾಲ್ ಬೈಡ್ರಿಗೆ ರಂಗಚಾವಡಿ ಪ್ರಶಸ್ತಿನ ಈ ಪೊರ್ತಡು ಒಪ್ಪಿಯಾಯಿರು. ಕುಡ್ಲ ರಂಗಚಾವಡಿದ ನಿರೆಲ್ಡ್ ಸುಭಾಷಿತ ನಗರ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸುರತ್ಕಲ್ದ ಒಟ್ಟು ಸೇರಿಗೆಡು ರಂಗಚಾವಡಿ ವರ್ಷದ ಪರ್ವ ಬೊಕ್ಕ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಲೇಸರು ಸುರತ್ಕಲ್ ಭಂಟರ ಭವನಡು ಐತಾರ್ ನಡಪಾಯರು. ಲೇಸಿನ ಉದಿಪನ ಮಲ್ತಿನ ಮುಂಬೈ ಹೇರಂಬ ಇಂಡಸ್ಟ್ರೀಸ್ದ ಆಡಳಿತ ನಿರ್ದೇಶಕಿಯರು ಕನ್ಯಾನ ಸದಾಶಿವ ಶೆಟ್ರು ರಂಗಚಾವಡಿ ಸಂಘಟನೆ ಹಿರಿಯ ಕಲಾವಿದರನ್ನು ಗುರುತಿಸಾದ ಮಾನಾದಿಗೆ ಮಲ್ಪನಿ ಶ್ಲಾಘನೀಯ. ಇನ್ನಿ ಸನ್ಮಾನ ಆಯ್ನ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರಿನ ಸಾಧನೆ ಬೊಕ್ಕ ಮಹಾ ವ್ಯಕ್ತಿತ್ವ ಮೆಚ್ಚುಡಾಯಿನವು. ರಂಗಚಾವಡಿ ಕುಡ್ಲ ಸಂಸ್ಥೆ ನನಲಾತ ಎಡ್ಡೆಬೇಲೆನು ಮಲ್ತೊಂದುಂಡು. ದಿಂಜ ಯೋಗ್ಯ ವ್ಯಕ್ತಿನು ಮಾನಾದಿಗೆ ಮಲ್ತದೊಪ್ಪುನಿ ಖುಷಿನ್ ಕೊಡ್ತನು. ದೇವೇರು ಕೊಡಿಯಾಲ್ ಬೈಲ್ರಿನ ಕಲೆಕ್ ನನಲಾತ ಆಶೀರ್ವಾದ ಮಲ್ಪಡ ಪಡೆದ ಹಾರಿಸೇರು. ಅಂಚ ಮಾತೆನ್ನ ಸಮಕ್ಷೋಡಿ ಇರೆಗ್ ಈತ್ ಮಲ್ಲೊಂಜಿ ಮಾನಾತಿಗೆ ತಿಕ್ಕಿನ ಏನೇನು ಈತ್ ಮಲ್ಲ ಹೊಗಳಿಕೆ ಮಂಡ ಇರು ಐಕ್ ಅರ್ಹತೆ ಇತ್ತನಾರ ಹೊಗಳಿಕೆಗೆ ಅಂಚಿನ ಏತ್ ಮಾತ ಸಾಧನೆ ಮಲ್ತಾರೆ. ಇದು ಮಹಾ ವ್ಯಕ್ತಿತ್ವ ಮಾರ್ರಿ. ಸೊ ಸಂತೋಷ ಅಂಡೆ ಮಲ್ಪೆರೆ ಎಂಕ್ ಆ ಒಂಜಿ ಐಟ್ ಸಹಭಾಗಿಯಾದ ಇತ್ತನಕ್ಕೆ ಭಾರಿ ಸಂತೋಷ ಅಂಡೆ. ಅತ್ಯಂತ ಯೋಗ್ಯ ವ್ಯಕ್ತಿಗೆ ಇಂಥ ದಿನ ಈ ಚಾವಡಿಡು ಇನ್ನು ಮಲ್ತದೆ. ಈ ಚಾವಡಿದನೇ ಒಂಜಿ ಮಹಿಮೇನು ಮಲ್ತದೋ ಜಾರು ವಿಜಯಕುಮಾರ್ ನಂಚಿನ ನನಾತಿ ಇರೆಗ್ ದೇವರು ಏತ್ ಇರೆಗ್ ನೆಂಪುಂಡ ಏತ್ ನಾಟಕ ಮಲ್ತಾರೆ ಏತ್ ಬರೆತ್ತಾರೆ. ಈ ಪೊರ್ತು ಪುಗರ್ತದ ರಂಗಕರ್ಮಿ ನಾಟಕ ರಚನೆಕಾರರು ನಿರ್ದೇಶಕಿಯರು ವಿಜಯಕುಮಾರ್ ಕೊಡಿಯಾಲ್ ಬೈಲ್ರಿಗ್ ರಂಗಚಾವಡಿ 2023 ಪ್ರಶಸ್ತಿನ ಒಪ್ಪಿಯಾದ ದಂಪತಿರನ್ನು ಮಾನಾದಿಗೆ ಮಾಡ್ತಾರೆ. ಮಾನಾದಿಗೆನ್ ಪಡೆಯೊಂದು ಪಾತೆರ್ನ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಇಂದು ಅರ್ಜಿ ಪಾಡನೆ ತಿಕ್ಕೊಂದುಪ್ಪನ ಪ್ರಶಸ್ತಿ ಒವ್ವೇ ಲಾಭ ಇಚ್ಛಾಂದೆ ಕಲಾವಿದರನ ಶ್ರಮನು ಗುರುತಿಸಾದ ರಂಗಚಾವಡಿ ಸಂಘಟನೆ ಪ್ರಶಸ್ತಿ ಕೊರ್ಪನೆರ್ದಾತ್ರ ಇದಕ್ಕೆ ಬೆಲೆ ಜಾಸ್ತಿ ಅಂಚಾದ ಬೇತೆ ಪ್ರಶಸ್ತಿ ಇದ್ದು ಇನ್ನೆಂದೆತ್ತೊನ್ನಗ ಆಪುನ ಖುಷಿಯೇ ಬೇತೆ. ರಂಗಭೂಮಿಡು ವಿಭಿನ್ನವಾದ ಪ್ರಯೋಗ ಮಲ್ದೊಂದುಪ್ಪನ ತಂಕ ನಿಕ್ಲಿನ ಆಶೀರ್ವಾದ ಇಂಚೆನೆ ಏಪಗ್ಲ ಉಪ್ಪಡ ಪಂಡದ ಕೇನುಂಡೇರು. ಮುಂಗಾರು ಪತ್ರಿಕೆಡು ಪುನಗಂಚಿನ ಸಂಬಂಧ ರಂಗಭೂಮಿಡ್ ದಾದ ಸಾಧನೆ ಮಲ್ತಿತ್ತಲ್ಲ ಎನ್ನ ಸುರೂತ ಒಂಜಿ ಇಂಟರ್ವ್ಯೂ ಮಲ್ಪರೆ ಬೈದಿನಾರು ಭಾಳ ಜಗನ್ನಾಥ್ ಶೆಟ್ರು ಅಪ್ಪಗೆ ಅನ್ನ ಬಂಡೆ ಎನ್ನ ಇಂಟರ್ವ್ಯೂ ಮಲ್ಪೊಚ್ಚಿ ಎನ್ನಡದೊಂಜಿ ಮಲ್ಲ ಸಾಧಕೆ ಉಳ್ಳೇರು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಮಲ್ಪಲಿಂದ ಅರ್ನ ಇಂಟರ್ವ್ಯೂನ ಫಸ್ಟ್ ಮಲ್ಪದೆ ಅನ್ನ ಬೈಕಂಪಾಡಿ ಅನ್ನೋ ಒಂಜಿ ಉದ್ಯಮ ಇತ್ತು ಮ್ಯಾಂಗ್ಳೂರು ಇಂಡಸ್ಟ್ರಿ ಬಂಡ ವಸಂತಣ್ಣ ಗೊತ್ತುಂಡು ಅವು ಬಾರಿ ಮಿತ್ತು ತಿರ್ತು ಪೋಂದಿತ್ತು ಅಪ್ಪಗ ಮಸ್ತ್ ಸಾಕಾರ ಕೊರ್ತಿನಾರ ಎಂಕ್ ವಸಂತಣ್ಣ ರಂಗಭೂಮಿಡು ಮಸ್ತ್ ಪ್ರಶಸ್ತಿಲು ತಿಕ್ಕುದುಪ್ಪು ಅಂಡ್ ಒಂದೊಂದು ವಿಶೇಷವಾಯಿನ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಿಡಿದಿಲ್ಲ ಮಿತ್ತದಂದೆ ಎನ್ನುವೆ ದಯಪಂಡ ಒಂದು ಅರ್ಜಿ ಬರೆಯಂದ ತಿಕ್ಕು ನಂಚಿನ ಪ್ರಶಸ್ತಿ ಒವ್ವೇ ಅರ್ಜಿ ಬರೆಯಂದೆ ಪ್ರೀತಿಡು ಗೌರವಡು ಕೊರ್ಪು ನಂಚಿನ ರಂಗಚಾವಡಿ ಪ್ರಶಸ್ತಿ. ಈ ಪ್ರಶಸ್ತಿ ನಾನು ಮಸ್ತ್ ಪ್ರೀತಿಡು ಗೌರವಡು ಎನ್ನ ತಂಡಗು ಸಂದಿನ ಪ್ರಶಸ್ತಿ ಇತ್ತೆ ಎನ್ನೊಟ್ಟಿಗೆ ಉಪ್ಪು ನಕುಲು 35 ವರ್ಷದ ಪಯಣೋಡು ಎನ್ನೊಟ್ಟಿಗೆ ಇತ್ತದು ಪಿದ ಇತ್ತಿನ ಅಕುಲ್ ಎನ್ನ ಸಾಧನೆಗೆ ಕಾರಣಕರ್ತೇರು ಅಕ್ಲಿಗ್ಲ ಈ ಪ್ರಶಸ್ತಿ ಸಂದಣೊಂದು ಈ ಸಂದರ್ಭಡು ಪಂಡ್ರೆ ಇಷ್ಟಪಡಪೆ. ಜಗನ್ನಾಥ್ ಶೆಟ್ಟಿ ಭಾಳ ಬಕ ಎನ್ನ ಆತ್ಮೀಯತೆ ಹೆಂಚಿನ ಅಂದ್ಕೊಂಡ ಏತ್ ನಾಟಕ ಬರೆಂಡಲ್ಲ ಎಂಕ ನಂಬರ್ಸ್ ನೆನಪು ದೀಪನ ಬಾರಿ ಕಡಿಮೆ ಅನ್ ಒಂದು 3-4 ಫೋನ್ ನಂಬರ್ ಮಾತ್ರ ನೆನಪುಂಡ 4 ನಂಬರ್ಡ್ ಒಂಜಿ ನಂಬರ್ ಭಾಳ ಜಗನ್ನಾಥ್ ಶೆಟ್ಟಿ. ಲೇಸ ಗುರ್ಕಾರ್ಮಿ ವಯಸ್ಸೊಂದು ಪಾತೆರ್ನ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ತುಳುನಾಡು ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮಲ್ತಿನ ಸಾಧನೆ ಅಭೂತಪೂರ್ವವಾಯಿನ. ಶಿವದೂತೆ ಗುಳಿಗೆ ನಾಟಕ ಯಶಸ್ವಿ ಪ್ರದರ್ಶನ ಆವೊಂದುಂಡು. ಅರೆಗ್ 2023 ಸಾಲದ ರಂಗಚಾವಡಿ ಪ್ರಶಸ್ತಿ ಕೊರ್ಪನ ಮೂಲಕ ಪ್ರಶಸ್ತಿದ ಗೌರವ ಹೆಚ್ಚಾತಂಡು. ಸಮಾಜಡು ಮಾತೆರ್ಲ ಶ್ರೀಮಂತರು ಪೂಜರು ಬಡವೆರನು ಪ್ರೀತಿರ್ದು ತೂವೋಡು ದುಡ್ಡುನು ಕೂರ್ತು ದೀಪ್ನ ಬದಲು ಯೋಗ್ಯರಿಗೂ ದಾನ ಮಲ್ಪೋಡು ಅಪಗ ನಮ್ಮ ಬದುಕು ಸಾರ್ಥಕ ಆಪುಣು ಪಣ ತೆರಿಪಾಯರು. ಶಿವದೂತ ಗುಲಿಗೆ ಬಂದಾಗ ಅವು ಹೆಂಗಿತ್ತೆ ಇತ್ತೆಲ್ಲ ಒಂಜಿ 100 ಸಾರಿ ತೂವೆ ಪುಡ್ಸೋದುತ್ತಂಡ ಅವು ನಂಜಿ ಪಿಕ್ಚರ್ ಮಲ್ಪರೆಂಗಲೆ ಕೊರಿಯರ್ ನಂಡೆ ಯಾನ ಸದಸ್ಯವನ್ನೆಲ್ಲ ದೊಡ್ಡ ಸದಸ್ಯವನ್ನೇ ಪಾಡಿ ಎಲ್ಲ ದೊಡ್ಡ ಒರಿಣ್ಣ ಅಂತ ಪಾಲ್ಗೆತ್ತವೆ ಅನ್ನು ಅವು ಕೊರ್ಪುಜರು ಯಾರು ಪಿಕ್ಚರ್ ಮಲ್ಪರ ಇಜ್ಜಿನ ಪೇರು ಕಾಂತಾರದಂಚೆನೆ ಐ ಖಂಡಿತ ಸಕ್ಸಸ್ ಆಪುಂಡು ಬೊಕ್ಕ ಬೇತೆ ಋಣವನ್ನಾಗ ಜಗನ್ನಾಥ್ ಶೆಟ್ಟಿ ಬಾಲ
ಜಾಗತಿಕ ಬಣ್ಸಂಗ ಒಕ್ಕೂಟ ಅತಿಯತ್ತು ವರ್ಷೂರ್ದಿನ ಚಾರ್ನಲ್ ಎನ್ನೆಲ್ಲ ಒಡನಾಟ ಇನ್ನು ಮಲ್ಲ ಪತ್ರಿಕಾ ಮಾಧ್ಯಮದ ಬೈದಡ್ಡವು ಜಗನ್ನಾಥ್ ಶೆಟ್ಟರ್ನ ಮಿತ್ರತ್ವ ಆರೊಂಜಿ ಭಾರಿ ಸರಳ ಸಜ್ಜನ ವ್ಯಕ್ತಿ ವಿಶ್ವ ವಂಟರ ಸಮ್ಮೇಳನದ ಸುರೂತ ಮುಂಬೈದ ಕಾರ್ಯಕ್ರಮದ ಇಂಗುಲರಿಗೆ ಸನ್ಮಾನ ಮಲ್ದ. ಶ್ರೀ ಡೆವಲಪರ್ಸ್ ಕಟೀಲ್ದ ಆಡಳಿತ ನಿರ್ದೇಶಕರು ಗಿರೀಶ್ ಎಂ ಶೆಟ್ಟಿ ಕಟೀಲ್ ಪಾತಿರೊಂದು ವಿಜಯಕುಮಾರ್ ಕೊಡಿಯಾಲ್ ಬೈಲ್ರನ ನಾಟಕ ತಂಡದ ಅವ್ವೇತೋ ಯಶಸ್ವಿ ನಾಟಕದ ಪ್ರದರ್ಶನ ಆತಲು. ಶಿವದೂತೆಗಳಿಗೆ ಚಾರಿತ್ರಿಕ ದಾಖಲೆ ನಿರ್ಮಿಸಾದಲು. ಇತ್ತೆ ಮೈತಿದಿ ಪೊಸತನರ್ದು ಕೂಡ್ದಿದ್ದು ಪ್ರೇಕ್ಷಕರ್ನ ಉಡಾಲ್ನ ಗೆಂದುದನ್ನು ಪಾಡು ತೆರಿಪಾಯರು. ಚಲನಚಿತ್ರ ನಿರ್ಮಾಪಕರು ಡಾಕ್ಟರ್ ಸಂಜೀವ ದಂಡಕೇರಿ, ಮಹಾನಗರ ಪಾಲಿಕೆ ಸದಸ್ಯರು ವರುಣ್ ಚೌಟ, ಬಂಟರ ಮಾತೃಸಂಘ ತಾಲೂಕು ಸಮಿತಿ ಸಂಚಾಲಕರು ವಸಂತ್ ಶೆಟ್ಟಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸುರತ್ಕಲ್ ಘಟಕದ ಅಧ್ಯಕ್ಷರು ಸುಧಾಕರ್ ಎಸ್ ಪೂಂಜಾ, ಸುಭಾಷಿತ ನಗರ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ರಮೇಶ್ ಶೆಟ್ಟಿ, ಯಥಾರ್ಥ್ ಸೋಷಿಯಲ್ ಕುಡ್ಲದ ಸ್ಥಾಪಕರು ಈಶ್ವರ್ ಪ್ರಸಾದ್ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಲೋಕಯ್ಯ ಶೆಟ್ಟಿ, ರಂಗಚಾವಡಿದ ಸಂಚಾಲಕರು ಜಗನ್ನಾಥ್ ಶೆಟ್ಟಿ ಬಾಳ, ಚಿತ್ರಾ ಜೆ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಅಭಿನಂದನಾ ಭಾಷಣ ಮಂತೇರು. ನಿತೇಶ್ ಶೆಟ್ಟಿ ಯಕ್ಕರ್, ರಾಜೇಶ್ವರಿ ಡಿ ಶೆಟ್ಟಿ ಸಭೆಸ್ತಾರಿಗೆ ಮಂತೇರು. ಅವರದು ಬೊಕ್ಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರೆನ ಮೈತಿದಿ ನಾಟಕ ಪ್ರದರ್ಶನ ಆಂಡು. ತೊಕ್ಕೋಟು ಓವರ್ ಬ್ರಿಡ್ಜ್ ನಲ್ಲಿ ಶುಭಾರಂಭಗೊಂಡಿದೆ ಬಾಟಾ ಸ್ಟೋರ್. ಉಳ್ಳಾಲದಲ್ಲಿ ಪ್ರಥಮ ಬಾರಿಗೆ ಪಾದರಕ್ಷಾ ಉತ್ಪನ್ನಗಳಿಗೆ 130 ವರ್ಷಗಳ ಸುದೀರ್ಘ ಇತಿಹಾಸ. ದೇಶ ವಿದೇಶಗಳಲ್ಲಿ ಹೆಸರು ಪಡೆದ ಸಂಸ್ಥೆ ಬಾಟಾ. ಬನ್ನಿ, ಬಾಟಾ ಪಾದರಕ್ಷೆ, ಬ್ಯಾಗ್, ಪರ್ಸ್ ಇತ್ಯಾದಿ ಉತ್ಪನ್ನಗಳ ಖರೀದಿಯ ಆನಂದ ಪಡೆಯಿರಿ. ಬಾಟಾ ಸ್ಟೋರ್, ಸಮೃದ್ಧಿ ಆರ್ಕೆಡ್, ತಳ ಅಂತಸ್ತು, ಭಟ್ನಗರ, ತೊಕ್ಕೋಟು, ಓವರ್ ಬ್ರಿಡ್ಜ್. ಮಾಲಕರು ಶ್ರೀಮತಿ ರೇಖಾ ಉಲ್ಲಾಸ್ ಶೆಟ್ಟಿ. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್, ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಶಾಲಂಟಿಯಾ ಪ್ಲೇ ಅಂಡ್ ಲರ್ನ್, ಪ್ರೀ ಸ್ಕೂಲ್ ಅಂಡ್ ಡೇ ಕೇರ್, ನರ್ಸರಿಯಿಂದ LKG UKGಯವರೆಗೆ ಕ್ರಿಯಾಶೀಲ ಚಟುವಟಿಕೆಯೊಂದಿಗೆ ಪಾಠ ಕಲಿಕೆ, ಕಾರ್ಯಚಟುವಟಿಕೆ, ಕ್ರಿಯಾಶೀಲ ಚಟುವಟಿಕೆ, ಶಾಲಾ ಬಸ್ ವಾಹನ ಸೌಲಭ್ಯ, ಉತ್ತಮ ತಜ್ಞ ಶಿಕ್ಷಕಿಯರು, ಅತ್ಯಂತ ಸುರಕ್ಷೆ ಮತ್ತು ಸುಭದ್ರತೆ. ಎಳೆಯ ಮಕ್ಕಳಿಗೆ ಕ್ರಿಯಾಶೀಲ ಆಟ ಪಾಠಗಳಲ್ಲಿ ಬೋಧನೆ, ಪ್ರತಿಭಾ ವಿಕಸನಕ್ಕೆ ಅವಕಾಶ. ದಾಖಲಾತಿ ಆರಂಭಗೊಂಡಿದೆ. ಶಾಲಂಟಿಯಾ ಪ್ಲೇ ಅಂಡ್ ಲರ್ನ್, ಪ್ರೀ ಸ್ಕೂಲ್ ಅಂಡ್ ಡೇ ಕೇರ್, ತಳ ಅಂತಸ್ತು, ಗಾರ್ಡನ್ ಸಿಟಿ, ತೊಕ್ಕೋಟು. ಸಂಪರ್ಕಿಸಿ 7411726770, 9845175745. ಸುದ್ದಿವಂಚಲಿಗೆ ಸ್ವಾಗತ. ಕುಡ್ಲ ಸಾರಸ್ವತ ಶಿಕ್ಷಣ ಸಂಸ್ಥೆದ ಆಡಳಿತಗೂ ಒಳಪಡೆಯಿನ ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲೆದ ವಾರ್ಷಿಕೋತ್ಸವ ಲೇಸ್ ಶಾಲಾ ಸಭಾಂಗಣ ಸಂಸ್ಥೆದ ಕಾರ್ಯದರ್ಶಿ ಮಹೇಶ್ ಬಂಡಾಳ್ರನ ಗುರುಕಾರ್ಮಿಡಿ ಶನಿವಾರ ನಡೆತನು.
ಕುಡ್ಲ ಸಾರಸ್ವತ ಶಿಕ್ಷಣ ಸಂಸ್ಥೆದ ಆಡಳಿತದ ಸೋಮೇಶ್ವರದ ಪುಗ್ಗರ್ಥದ ಶಿಕ್ಷಣ ಸಂಸ್ಥೆ ಆನಂದಾಶ್ರಮ ಪ್ರೌಢಶಾಲದ ವಾರ್ಷಿಕೋತ್ಸವ ಲೇಸನ್ ಶಾಲಾ ಸಭಾಂಗಣಡು ಶನಿವಾರ ಆಟಣೆ ಮಲ್ದಿತ್ತೇರು. ಲೇಸರು ಮಲ್ಲವಿಂದನಾದ ಪಾಲ್ಪಡೆಯಿನ ಕುಡ್ಲ ಹೊಯ್ಗೆ ಬಜಾರ್ದ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದ ಮಹಾಪ್ರಬಂಧಕರು ಮಹೇಶ್ ಕುಮಾರಿಯು ವಿದ್ಯಾರ್ಥಿಗಳು ಪಾಠನು ಏಕಾಗ್ರತೆಡು ಕೇಂದು ಎಡ್ಡೆ ಉಮೇದಿರು ಕಲ್ಪುಡು. ನಮ್ಮ ದೇಶದ ಪ್ರಧಾನಮಂತ್ರಿ ಪಂಡಿಲಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಸಂಭ್ರಮಿಸಾವಡು. ಪರೀಕ್ಷೆ ಪಂಪಿನ ಪೋಡಿಗೆಯನ್ನು ಬುಡ್ದು ಆತ್ಮವಿಶ್ವಾಸರು ಎದುರಿಸಾವಡು ಪಂಡದು ವಿದ್ಯಾರ್ಥಿಗಳಿಗೆ ಆನಂದಾಶ್ರಮ ಶಾಲೆದ ಚಟುವಟಿಕೆ ಸಾಧನೆಗಳಿಗೆ ಮೆಚ್ಚುಗೆದ ಪಾತ್ರ ಪಂಡೇರು. ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕಾದ್ರೆ ಇಂಥ ಶಾಲೆಗಳು ಬೇಕು. ಶಾಲೆಗಳು ಮಾತ್ರ ಅಲ್ಲ, ಮುಖ್ಯವಾಗಿ ನೀವು ಬದಲಾಗಬೇಕು. ಈಗ ಏನಾಗ್ತಾ ಇದೆ, ನಮ್ಮ ಮಕ್ಕಳಿಗೆ ನಾವು ಪಾಠ ಅಂತ ಮಾಡ್ತಾರೆ ಶಾಲೆಯಲ್ಲಿ ಟೀಚರ್ಗಳು, ಆದರೆ ನಾವು ಏಕಾಗ್ರತೆಯಿಂದ ಅದನ್ನು ಕೇಳಿ ಅದರ ಬಗ್ಗೆ ಆಸಕ್ತಿ ವಹಿಸಬೇಕು. ಪ್ರಧಾನಮಂತ್ರಿ ಮೋದಿಯವರು ಒಂದು ಕಡೆ ಹೇಳ್ತಾರೆ, ವಿ ಹ್ಯಾವ್ ಟು ಸೆಲೆಬ್ರೇಟ್ ಎಕ್ಸಾಮ್ಸ್ ಅಂತ. ಅಂದರೆ ಪರೀಕ್ಷೆಯನ್ನು ನಾವು ಸಂಭ್ರಮಿಸಬೇಕು. ಪರೀಕ್ಷೆ ಅಂದರೆ ಭಯದ ವಾತಾವರಣ ಇರಬಾರ್ದು, ಅದೊಂದು ಸಂಭ್ರಮದ ವಾತಾವರಣ ಆಗಬೇಕು. ಪರೀಕ್ಷೆಯನ್ನು ಸಂಭ್ರಮಿಸಬೇಕಾದ್ರೆ ಎಲ್ಲರಿಗೂ ಪರೀಕ್ಷೆ ಅಂದರೆ ಹೆದರಿಕೆ ಅಲ್ವಾ? ಪರೀಕ್ಷೆ ಹೆದರಿಕೆ ಯಾವಾಗ ಬರೋದು? ನಾವು ಪರೀಕ್ಷೆಗೆ ಸರಿಯಾದ ಸಿದ್ಧತೆಗಳನ್ನು ಮಾಡದಿದ್ದರೆ. ಆದರೆ ಈಗ ನೀವು ಮುಂದೆ ಬರಬೇಕಾದ್ರೆ, ಮೇಲೆ ಬರಬೇಕಿದ್ದರೆ ಹೆಚ್ಚಿನ ಅಂಕಗಳನ್ನು ಪಡೆಯಲೇಬೇಕು. ಆ ಹೆಚ್ಚಿನ ಅಂಕಗಳನ್ನು ಪಡಿಬೇಕಿದ್ದರೆ ನೀವು ಸರಿಯಾದ ಪರೀಕ್ಷಾ ಸಿದ್ಧತೆಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕು. ಆ ಸರಿಯಾಗಿ ಸಿದ್ಧತೆ ಮಾಡಬೇಕಿದ್ರೆ ನೀವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ವಿಷಯ ಅರ್ಥ ಮಾಡ್ಕೊಳ್ಬೇಕಿದ್ರೆ ಆ ವಿಷಯದ ಬಗ್ಗೆ ನಿಮಗೆ ಒಂದು ಪ್ರೀತಿ ಬರಬೇಕು. ಈಗ ಉದಾಹರಣೆಗೆ ಲೆಕ್ಕ ಅಂದರೆ ಹೆದರಿಕೆಯಿಂದ ಕೂತರೆ ನೀವು ಏನಾದರೂ ಕಂಠಪಾಠ ಮಾಡಿದರೆ, ಆ ಬಾಯಿಪಾಠ ಮಾಡಿದರೆ ಪರೀಕ್ಷೆಯಲ್ಲಿ ನಿಮಗೆ ಒಳ್ಳೆ ಅಂಕ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈಗೆಲ್ಲ ಹೊಸ ಸಿಸ್ಟಮಲ್ಲಿ ಅದನ್ನು ತಿರುಗಿಸಿ ಎಲ್ಲ ಕೇಳ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಕೇಳ್ತಾ ಇಲ್ಲ. ಎಲ್ಲರೂ ತಿರುಗಿಸಿ ಎಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಪರೀಕ್ಷೆಯಲ್ಲಿ. ಸೊ ಅದಕ್ಕೆ ನೀವು ಈಗಲೇ ತರಬೇತಿಯನ್ನು ಪಡೆದು ಮುಖ್ಯವಾಗಿ ವಿಷಯವನ್ನು ತಿಳಿಯುವ ರೀತಿಯಲ್ಲಿ ನೀವು ಬೆಳೆಸ್ಕೊಳ್ಳಿ. ಪರೀಕ್ಷೆಗೆ ಓದೋದು ಅಂತಲ್ಲ, ಮುಖ್ಯವಾಗಿ ನಾನು ಅದು ಏನು ವಿಷಯ ಅಂತ ತಿಳಿಬೇಕು. ನಂತರ ಮಾತ್ರ ನಾನು ಅದನ್ನು ಸರಿಯಾಗಿ ಎಂಥ ಪ್ರಶ್ನೆ ಕೇಳಿದ್ರೆ ಉತ್ತರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳಿಬೇಕು. ಆ ಆತ್ಮವಿಶ್ವಾಸ ಬೆಳೆಸಬೇಕಾದ್ರೆ ಈ ರೀತಿಯ ಒಂದು ಸಿದ್ಧತೆಯನ್ನು ವರ್ಷದ ಆರಂಭದಲ್ಲೇ ಮಾಡ್ತಾ ಬರಬೇಕು. ನೀವು ಅಧ್ಯಾಪಕರ ಹತ್ರ ಏನೇ ನಿಮ್ಮ ಸಂಶಯಗಳಿದ್ರೂ ಅದನ್ನು ಯಾವುದೇ ಮುಜುಗರವಿಲ್ಲದೆ ಕೇಳಬೇಕು. ಸಾರಸ್ವತ ಶಿಕ್ಷಣ ಸಂಸ್ಥೆದ ಕಾರ್ಯದರ್ಶಿ ಮಹೇಶ್ ಎಲ್ ಬೊಂಡಾಲ ಗುರ್ಕಾರ್ಮಣ ವಹಿಸುತ್ತಿದ್ದರು. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷರು ಉದ್ಯಮಿ ಸುರೇಶ್ ಭಟ್ನಗರ ಪಾತಿರಂದು ಆನಂದಾಶ್ರಮ ಶಾಲೆ ಮಲ್ಲ ಪುದಾರ್ ಪಡೆಯನ ಶಾಲೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಬದಲಾಂಡಲ ಖಾಸಗಿ ಶಾಲೆದ ಪೈಪೋಟಿಗೆ ಸರಿಯಾದ ಇತ್ತೆಲ್ಲ ಎಡ್ಡೆ ಸಾಧನೆಡು ದುಂಬರಿಯೊಂದುಂಡು ಮಾಡಿ ತೆರಿಪಾಯರು. ಇಲ್ಲಿಯ ಒಂದು ನೆನಪನ್ನು ಅವರು ಮಾಡಿಸ್ಕೊಂಡ್ರು. ಅಂಥದ್ದೇ ತುಂಬ ವಿದ್ಯಾರ್ಥಿಗಳು ಇದ್ದಾರೆ. ಇವತ್ತು ಇದರ ಅಂಗಸಂಸ್ಥೆಯಾಗಿ ಪರಿಜ್ಞಾನ ಅಂತ ಶಾಲೆ ಕಾಣ್ತಾ ಇದೆ. ಆದರೂ ಜನರಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಎಲ್ಲಿ ಗೊತ್ತಾಗದಿದ್ರೆ ಯಾವುದು ಆನಂದಾಶ್ರಮ ಅಂತ ಕೇಳ್ತಾರೆ. ಅಂದರೆ ಆನಂದಾಶ್ರಮದ ಹೆಸರು ಅದು ಶಾಶ್ವತವಾಗಿಯೂ ಅದು ಉಳಿತದೆ ಅಂತ ಹೇಳೋದಕ್ಕೆ ಯಾವ ಒಂದು ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಮಕ್ಕಳು ಇನ್ನು ಇವತ್ತು ಕಲಿತ ಮಕ್ಕಳು ನೀವು ಹೇಳಿ ಇಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ನಿಮ್ಮ ಸಹಪಾಠಿಗಳಿಗೆ, ಹಾಗೆಯೇ ಇಲ್ಲಿಯ ಸಂಖ್ಯೆಯನ್ನು ಜಾಸ್ತಿ ಮಾಡುವಲ್ಲಿ ಮಕ್ಕಳ ಪಾತ್ರ ಕೂಡ, ಮಕ್ಕಳ ಪೋಷಕರ ಪಾತ್ರ ಕೂಡ ಜಾಸ್ತಿಯಾಗಿ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರಚಾರ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಇದಾಗ್ತದೆ. ಈಗ ನಾವು ಆನಂದಾಶ್ರಮ ಶಾಲೆ ಅಂತ ಹೇಳುವಾಗ ಒಳ್ಳೆಯ ಶಾಲೆ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಒಳ್ಳೆ ಶಾಲೆ ನಿಜವಾಗಿಯೂ, ಅಂದರೆ ಅದಕ್ಕೆ ಒಂದು ಹಾಗೆ ನಾವು ಹೇಳ್ತಾ ಬಂದರೆ ಕೂಡ ಅದು ಒಂದು ನಮ್ಮ ನಾವು ಕಲ್ತದಕ್ಕೆ ನಮ್ಗೆ ಏನು ಕೊಡದಿದ್ರು ನಮಗೆ ಕಲ್ತದಕ್ಕೆ ನಾವು ಸಾರ್ಥಕ. ಯಾಕಂದರೆ ಒಳ್ಳೆ ಶಾಲೆ ಅಲ್ಲಿ ಕಲಿಸಿ ಮಕ್ಕಳನ್ನು ಅಂತೇಳಿ ಹೇಳ್ಬೋದು. ಅದೇ ರೀತಿ ಇವತ್ತು ಕಲಿತ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಈಗ ಪ್ರೈಸ್ ತಗೊಂಡದ್ದು ಇಲ್ಲಿ ಮಾತ್ರ ಅಲ್ಲ, ನಾನೀಗ ನೋಡಿದೆ ಸೆಬೆಸ್ಟಿನಲ್ಲಿ ಬೇರೆ ಕಡೆಯಿಂದ ತುಂಬ ಹೊರಗಡೆಯಿಂದ ಪ್ರೈಸ್ ಗಿಟ್ಟಿಸಿದ್ದೀರಿ. ಆ ರೀತಿಯಲ್ಲಿ ಇಲ್ಲಿ ನಿಜವಾಗಿಯೂ ಒಳ್ಳೆಯ ಶಿಕ್ಷಣ ಹಾಗೂ ಒಳ್ಳೆಯ ನಿಮ್ಮ ಇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸಿಗ್ತದೆ ಎಂದು ಅದಕ್ಕೆ ಕಣ್ಣಾರೆ ಬೇರೆ ನಿರ್ದೇಶನ ಬೇಡ. ಆ ನಿಟ್ಟಿನಲ್ಲಿ ಆ ಭಗವಂತನು ಅಧ್ಯಾಪಕರಿಗೆ ನಿಮಗೆ ಕಲಿಸುವಲ್ಲಿ ಒಳ್ಳೆಯ ಶಕ್ತಿ ಕೊಡಲಿ, ಆ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಬರಲಿ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಚಂದ್ರಶೇಖರಿಯು ಸದಸ್ಯರು ಗಣೇಶ್ ಪ್ರಸನ್ನ ಬೊಕ್ಕ
ಲೇಸುಗದ್ದೆಗೆಡಿತೆ ಪ್ರಮುಖರು ಶಾಲಾ ಚಟುವಟಿಕೆಲಿಡು ಕ್ರೀಡಾಕೂಟಡು ಸಾಂಸ್ಕೃತಿಕ ಪಂತಡು ಗೆಂದಿನ ವಿದ್ಯಾರ್ಥಿಗಳಿಗೆ ಇನಾಮ್ ನೀಡೋಪ್ಯಾರು. ವಿಕಾಸ್ 10ನೇ ತರಗತಿಯಿಂದ ಫಸ್ಟ್ ಪ್ರೈಸ್ ವೈಷ್ಣವಿ, ಸೆಕೆಂಡ್ ಬ್ರಿಜೇಶ್. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಶಿಕ್ಷಕಿ ಶ್ರೀಮತಿ ಗಾಯತ್ರಿ ಆದ್ಯಪಾಡಿ ಸಭೆ ನೆತ್ಕೊಂಡೇರು. ಶಾಲಾ ಮುಖ್ಯ ಶಿಕ್ಷಕರು ಗುರುಮೂರ್ತಿ ಪಿ ಶಾಲಾ ವಾರ್ಷಿಕ ವರದಿನ ಸಭೆಗೆ ಮಂಡಿಸಾಯರು. ಶಾಲಾ ಶಿಕ್ಷಕರು ಪ್ರದೀಪ್ ಕುಮಾರ್ ಪ್ರತಿಭಾ ಪುರಸ್ಕಾರದ ವಿವರ ಕೊರಿಯರು. ಶಿಕ್ಷಕರು ಗಣೇಶ್ ಎಲ್ ಕ್ರೀಡಾಕೂಟದ ಇನಾಮ್ಲದ ವಿವರ ಕೊರಿಯರು. ಶಿಕ್ಷಕಿ ಶ್ರೀಮತಿ ವೀಣಾ ಕುಮಾರಿ ಸಾಂಸ್ಕೃತಿಕ ಪಂತಲದ ವಿವರ ಓದಿಯರು. ಶಿಕ್ಷಕರು ಗಣೇಶ್ ಕೆ ಸಭೆಸ್ತಾರಿಕೆ ಮಲ್ತೇರು. ಶಿಕ್ಷಕರು ಶ್ರೀನಿವಾಸ್ ಚೆನ್ನೈ ಸೊಲ್ಮ ಸಂದಾಯರು. ಸಭೆಯಲ್ಲಿ ಸಿರಿದು ಬೊಕ್ಕ ಶಾಲಾ ವಿದ್ಯಾರ್ಥಿಲಿರ್ದು ಪೊರ್ಲ ಕಂಠದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನ ಆಡು. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ ದೇವಿಪುರ ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 9449773003. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಧಾನ ಕಚೇರಿ ಪಡೀಲ್, ಮಂಗಳೂರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 29 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘ. ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ ಪ್ರತಿ ಗ್ರಾಂಗೆ ರೂಪಾಯಿ 4750ರವರೆಗೆ ಅತಿ ಶೀಘ್ರ ಚಿನ್ನಾಭರಣ ಸಾಲ ಸೌಲಭ್ಯ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಇ ಸ್ಟ್ಯಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ. ಎಕ್ಸ್‌ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್, ಎಲ್ಐಸಿ ಹಾಗೂ ಎಲ್ಲ ರೀತಿಯ ವಿಮಾ ಸೇವೆಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ,
ಬೈರಾಡಿಕೆರೆ ಹತ್ತಿರ, ಪಡೀಲ್, ಮಂಗಳೂರು. ಸುದ್ದಿಗಂಜಲಿಗೆ ಸ್ವಾಗತ. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಬೊಕ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆದ ಒಟ್ಟು ಸೇರಿಗೆಡು ಡಿಸೆಂಬರ್ 24 ತಾರೀಕು ಐತಾರ ನಡಪೆರಪುಣ ಕೋಟಿ ಚೆನ್ನಯ್ಯ ಕ್ರೀಡಾಕೂಟದ ಆಮಂತ್ರಣ ಪತ್ರಿಕೆಯನ್ನು ಕಾಪಿಕಾಡು ಶ್ರೀ ಮಂತ್ರದೇವತೆ ಕೊರಗಜ್ಜ ಸಾನ್ನಿಧ್ಯದ ಧರ್ಮದರ್ಶಿಲು ಶ್ರೀ ಪ್ರಶಾಂತ್ ಕಾಪಿಕಾಡು ಐತಾರ ಕಾಂಡೆ ಬಿಡುಗಡೆ ಮಂತೇರು. ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ವಾರ್ಷಿಕ ಕ್ರೀಡಾಕೂಟ ಡಿಸೆಂಬರ್ 24 ತಾರೀಕು ಐತಾರ ಉಳ್ಳಾಲದ ಭಾರತ್ ಶಾಲಾ ಗೊಬ್ಬುದಂಗಣರು ನಡಪೆರವುಂಡು. ಇದರ ಲೆಪ್ಪೊಲೆನು ಕಾಪಿಕಾಡ್ ಶ್ರೀ ಮಂತ್ರದೇವತೆ ಕೊರಗಜ್ಜ ಬೊಕ್ಕ ಪರಿವಾರ ಸಾನ್ನಿಧ್ಯದ ಧರ್ಮದರ್ಶಿಲು ಪ್ರಶಾಂತ್ ಕಾಪಿಕಾಡ್ ಐತಾರ ಕಾಂಡೆ ವೇದಿಕೆದ ಕಚೇರಿಡು ಬಿಡುಗಡೆ ಮಂತೇರು. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕ್ರೀಡಾಕೂಟ ಪೊರ್ಲುಡೆ ನಡಪಡ ಪಣದು ಪ್ರಶಾಂತ್ ಕಾಪಿಕಾಡ್ ಎಡಬೇಕಿರು. 24 ತಾರೀಕು ನಡಪಂಚಿನ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಈ ಕ್ರೀಡಾಕೂಟ ಯಶಸ್ವಿಯಾದ ನಡಪಡಂದು ಆ ದೇವರ ಪ್ರಾರ್ಥನೆ ಮಂತೊಂದು ಇನಿ ಮಸ್ತ್ ವರ್ಷದಿಂದ ನಮ್ಮ KT ಸುವರ್ಣ ಎಂಗ್ಲ ಹಿರಿಯರು ಇನ್ನು ಹನ್ನೊಂದು ಮುತುವರ್ಜಿಡ್ ಮಸ್ತ್ ಆ ಬಿಲ್ಲವ ಸಂಘಗೋಸ್ಕರ ಕೆಲವು ಕೆಲಸ ಮಂತೊಂದುಲೇರು. ಆ ದತ್ತು ಸ್ವೀಕಾರದ ಮುಖಾಂತರ ಕೆಲವು ಎಡೆಡೆ ಸಾಮಾಜಿಕ ಕಾರ್ಯಕ್ರಮ ಮಂತೊಂದು ಅರ್ನ ಒಂಜಿ ಹಿರಿಯತನಡು ಇಂದು ಮಾತ್ರ ಅರ್ನ ಒಟ್ಟಿಗೆ ಕೆಲಸ ಮಂತೊಂದುಲ್ಲ. ಇನಿ ಆ ದೇವರು ಅಪ್ಪ ಪರಿಪೂರ್ಣವಾಯಿನ ಆಶೀರ್ವಾದ ಅರೆಗಿಲ ಅಂಚಿನ ಸಮಿತಿದ ಮಾತ ಸದಸ್ಯರೆಲ್ಲ ಕೊರ್ದು ನನಾತ್ ವರ್ಷ ಪ್ರತಿ ಆಪಂಚಿನ ಕೆಲಸ ಪರಿಪೂರ್ಣವಾದ ಆವಡೆ ಅರೆಗೆ ಆರೋಗ್ಯಲ್ಲ, ಆಯುಷ್ಯಲ್ಲ, ಆ ಮಾನಸಿಕವಾದ ನೆಮ್ಮದಿಲ್ಲ, ದೈಹಿಕವಾದ ಆರೋಗ್ಯ ಇಲ್ಲ ದೇವರು ಕೊರಡೆ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರ, ಗೌರವ ಸಲಹೆಗಾರರು ಚಂದ್ರಶೇಖರ್ ಉಚ್ಚಿಲ್, ಸತೀಶ್ ಕುಂಪಲ, ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಮಾತೆರಲ್ಲ ಒಟ್ಟು ಸೇರಿಗೆಡು ಯಶಸ್ವಿ ಆವಡ್ ಪಡೆದು ಶುಭ ಹಾರೈಸಿರು. ಕುಡ್ಲದ ಉದ್ಯಮಿಯಾದ ದೀಪ ಕಂಪೌಂಡ್ ಮಾಲಕರ ಉರ್ಮಿಳ ರಮೇಶ್ ಕುಮಾರ್ ಅಂಚೆನೆ ಉದ್ಘಾಟನೆ ನಮ್ಮ ಸ್ಪೀಕರ್ ಆಗಿನ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿನ QT ಕಾದರನೆ ಆರ್ಮಂಪೆರಂಡು ಅಂಚೆನೆ ಕನ್ಯಾಧಿಕಾರಿ ಅತಿಥಿಗಳು 10 ಜನ ಬತ್ತು ಪಾಲ್ಗೊಂಡಿದ್ದರು. ಅಂಚೆನೆ ಬೈಯ ಆಚರಣೆಗೆ ಸಮಾರಂಭ ನಡಪೆರಂಡು ನೆಕ್ ನಮ್ಮ ಸಂಸದರಾಗಿದ್ದ ನಳಿನ್ ಕುಮಾರ್ ಕಟೀಲ್ ನೇರು ಬರಂಡು ಅಂಚೆನೆ ಮಲಮಲ್ಲ ಗಂಧೇರು ಪಾಲ್ಗೊಳ್ಳುಂಡು ಮಾತೆಲ್ಲ ಈ ಒಂಜಿ ಕ್ರೀಡಾಕೂಟದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಿಲ್ಲವರು ಬರೋಡು ಅಂಚೆನೆ ಮಾತಾ ದತ್ತಕ್ಕೆಲ್ಲ ಸಂಘಕ್ಕೆಲ್ಲ ಮಾತಾ ಬರೋಡು ಅಂಚೆನೆ ನಮ್ಮ ಕೊಲ್ಯದ ಈಶ್ವರಣ್ಯ ಬೈದೇರು ಅರ್ನ ಬಾರಿ ಇನ್ನೂ ಮುತುವರ್ಜಿ ಕೊಡು ಇಡೀ ಗ್ರಾಮ 21 ಗ್ರಾಮದ ಒಟ್ಟಿಗೆ ಬಾದ ಸೇವೆ ಕ್ರೀಡಾಕೂಟದ್ದು ಮಾತೆಲ್ಲ ಬರೋಡು ಬಂದು ಈ ಮೂಲಕ ವಿನಂತಿ ಕ್ಷೇತ್ರದ ನಮ್ಮ ಜೋಕರು ಬರೋಡನ್ನು ಬಂದರೆ ಹಲವಾರು ವರ್ಷ ಕ್ರೀಡಾಕೂಟ ಮಲ್ಪನ ಮುಖಾಂತರ ಒಂಜಿ ಜನಕುಲಿಗೆ ಇನ್ನು ಯುವಕರಿಗೆ ಇನ್ನು ಪ್ರೋತ್ಸಾಹ ಕೊರ್ಪುನಂಚಿನ ಕಾರ್ಯಕ್ರಮದ ಮಲ್ತದ್ದು ಇನ್ನು ಕರಪತ್ರ ಆಯ್ತಾ ಎಲ್ಲ ಕಾರ್ಯಕ್ರಮದ ಕರಪತ್ರ ಇನ್ನು ಪ್ರಚಾರದ ದೃಷ್ಟಿಯಿಂದ ಮಾತೆಲ್ಲ ಭಾಗವಹಿಸಿನ ಒಂದು ಒತ್ತಾಸದ ಮುಖಾಂತರ ಇನ್ನು ಕರಪತ್ರ ಬಿಡುಗಡೆ ಮಲ್ಪನಂಚಿನ ಕಾರ್ಯಕ್ರಮ ಇನ್ನು ಮಲ್ದೇರು ಒಂದು ಜಾತಿ ಮಾತೆಗಳು ಪಾತ್ರ ಬೇತೆ ಬೇತೆ ಕಾರ್ಯಕ್ರಮ ಇತ್ತು ಹೇಳಿದ್ರೆ ಜಾಸ್ತಿ ಪಾತ್ರಗಳು ಬಂದೆ ನನ್ನ ರೂಪದ ಕಾರ್ಯಕ್ರಮಗಳು ಖಂಡಿತವಾದಲ್ಲ ಎಂಕೆಲ್ಲ ಸಹಕಾರ ಇನ್ನು ಮಾತ್ರ ಸಮಾಜದ ಯುವಕರಿಗೆ ಬೊಕ್ಕ ಒಂದು ಆರ್ಥಿಕವಾದ ಶಕ್ತಿ ಇತ್ತು ನನಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಂಡ ಇಲ್ಲಿ KT ಸುವರ್ಣರು ದಾದ ಕನಸನ್ನು ತಗೊಂಡಿದ್ದಾರೆ. ಆ ಕನಸು ನನ್ನ ಸಾಧ್ಯ ಉಂಟು ಬಂದಿನ ಒಂದು ಪಾತ್ರ ಈ ಸಂದರ್ಭ ಬಂದು ಮಾತ ಸಮುದಾಯದ ಮಾತ ಜನಕುಲ ಸಹಕಾರ ಮಾತ ಜನಕುಲ ಮಾತ ಸಮುದಾಯದ ಜನಕುಲ ಈ ಕಾರ್ಯಕ್ರಮ ಕೂಡ ಬರೋದು ಈ ಕ್ರೀಡಾಕೂಟನ ಅತ್ಯಂತ ಯಶಸ್ವಿಯಾಗಿ ನಡೆದಾರೆ ಮಾತೆಲ್ಲ
ಸಹಕಾರ ಕೊರಡು ನಮ್ಮಲ್ಲ ಮಾತಾ ಸಮುದಾಯದ ಜನಕ್ಕೆಲ್ಲ ಅತ್ಯಂತ ಪ್ರೀತಿ ಗೌರವದ ಪೂರ ಸ್ವೀಕಾರವಂತದ್ದು ಅಕ್ಲೇನು ಪೂರ ಲೆಕ್ಕದು ಆಧಾರದ ಆತಿಥ್ಯ ಸತ್ಕಾರಕ್ಕೆ ಪೂರ ಮಲ್ತದೆ ನಮ್ಮ ಈ ಒಂದು ಕ್ರೀಡಾಕೂಟ ಅತ್ಯಂತ ಆದರ್ಶವಾದ ಕೋಟಿ ಚೆನ್ನೈ ಕ್ರೀಡಾಕೂಟ ಉಳ್ಳಾಲ ಭಾಗದ ಆತನಿಗೆ ಅಂತ ಲೆಕ್ಕ ನಮ್ಮ ಮಾತೆಲ್ಲ ನಡಪವನ್ನು ನಮ್ಮ ಮಾತೆಲ್ಲ ಜವಾಬ್ದಾರಿ ನಾನಿಟ್ಟು ಕೈಮುಟ್ಟ ಸ್ಕೋರ್ನ ನೇತೃತ್ವದ ಆರೋಪ ನಿಂತುದು ನಮ್ಮ ಪೂರ ಎಲ್ಲ ಹೆಚ್ಚು ಹೆಚ್ಚು ಸ್ವಲ್ಪ ಕುಂತದ್ದು ನಮ್ಮ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಮಲ್ಪಗ ಈ ಒಂದು ಕೋಟಿ ಚೆನ್ನೈ ಬಂದ್ಪರ ಅಂಚಿನ ಒಂದು ವೀರ ಪುರುಷರನ್ನ ನೇತ್ರ ಉದಯ ಆಪಂಚಿನ ಕ್ರೀಡಾಕೂಟ ಚಿತ್ರವಾದ ಬಾರಿ ಹೆಜ್ಜೆ ನಡಪವನ್ನು ನಮ್ಮ ಮಾತೆಲ್ಲ ಅತ್ಯಂತ ಜವಾಬ್ದಾರಿದ ಈ ಕೆಲಸ ಈ ಕ್ರೀಡಾಕೂಟ ಬಾರಿ ಮಲ್ಲ ಸಂಖ್ಯೆ ಮಹಿಳೆಯರು ಮತ್ತು ಯುವಕಿಯರು ಭಾಗವಹಿಸುವ ಮುಖಾಂತರ ಈ ಒಂದು ಸ್ಫೂರ್ತಿಯುತವಾದ ಸಂಘಟನೆ ಕಟ್ಟಿ ಗುರುಕಾರ್ಮಣ ವಯಸ್ಸೊಂದು ಪಾತೆರ್ನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು ಕೆಟಿ ಸುವರ್ಣ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮಹಿಳಾ ವಿಭಾಗಲ ಈ ಸರ್ತಿರ್ದು ಶುರುವಾತಂಡು ಅಂಚಾದ ಮಾತೆರ್ಲ ಒಟ್ಟು ಸೇರೊಂದು ಆಯ್ನಾತು ಹೆಚ್ಚಿನ ಸಂಖ್ಯೆಡು ಬತದ ಕ್ರೀಡಾಕೂಟನ ಯಶಸ್ವಿ ಮಲ್ಪೊಡು ಅಂಚೆನೆ ಕಾರ್ಯಕ್ರಮಡು ಮಾತಾ ಜಾತಿ ಬಾಂಧವ್ಯರನ್ನು ಸೇರಾ ಒಂದು ಸಾಮರಸ್ಯಡು ಕಾರ್ಯಕ್ರಮ ಆವಡು ಮಾಡಿ ತೆರಿಪಾಯಿರು ಅಂಜನೆ ಮಾಜಿ ಅಧ್ಯಕ್ಷರು ಕೊಯ್ಯ ಬಿಲ್ಲವ ಸಂಘದ ಈಶ್ವರ ಅಂಜನೆ ಪ್ರಶಾಂತರ ಅಂಜನೆ ಮಾತಾ ಕಾರ್ಯದರ್ಶಿ ಅಂಜನ ಜೀವನ್ ರೇ ಕೋಶಾಧಿಕಾರನ ಲಕ್ಷ್ಮಣ್ ರೇ ಗೋಪಿ ರಾಜೇಶ್ ರೇ ಹರಿಸಂಬಳ ಮಾತಾ ಸುಮಾರು ಜನ ಇನಿ ಬೈದಾರ ಇನಿ ಜನ ಬಂಡ ಮಾತಿರಲ ಪಂಡೇರಿ ಬಾರಿ ಯಶಸ್ವಿ ಆದರು ಇಡೀ ಮಾತೆರನ್ನ ಒಟ್ಟು ಸೇರಿಸೋದು ಆ ಒಂದು ಸಂಘಟನೆಗೋಸ್ಕರ ಇನಿ ಈ ಕೋಟಿ ಚೆನ್ನೈ ಕ್ರೀಡಾಕೂಟವನ್ನು ಮಾಡ್ತಂದಲ್ಲ ಅಂಜನೆ ಬರೀ ಬಿಲ್ಲವ ಆಟ ಕ್ರೀಡಾಕೂಟ ಅಂಡಲ್ಲ ಮಾತಾ ಸಮಾಜನು ಅತಿಥಿಯಾದಲ್ಲಿ ಎತ್ತದು ಮಾತಾ ಸಮಾಜನು ಒಟ್ಟು ಸೇರಿಸ ಜನ ಈ ನೆಲೆಟ್ಟು ಈ ಕೋಟಿ ಚೆನ್ನೈ ಕ್ರೀಡಾಕೂಟವನ್ನು ಮಾಡ್ತಂದಲ್ಲ ಅಂಜನೆ ನೆಕ್ ಮಾತೆಲ್ಲ ಮಾತಾ ಈ ವಲಯದ ಬಿಲ್ಲವ ಸಮಾಜದ ಮಾತೆಲ್ಲ ಬರ್ತದೆ ಅಂಚನೆ ಇತ್ತೆ ಮಹಿಳಾ ವೇದಿಕೆಲ್ಲ ಒಂದು ಪ್ರಾರಂಭ ಬರ್ತದೆ ಅಕ್ಕಲೆಲ್ಲ ಫುಲ್ಲು ಈ ಸರ್ತಿ ಸಹಕಾರ ಕೊಟ್ಟು ಭಾರಿ ಜನ ಸೇರ್ನಂಚಿನ ಇನಿ ಭಾರತ ಹೈಸ್ಕೂಲ್ ಉಳ್ಳಾಲೋಡು ಮಲ್ಪನಂಚಿನ ಆಯೋಜನೆ ಮಾಡ್ತದೆ ಕೊಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಹಿರಿಯ ಸದಸ್ಯರು ಈಶ್ವರ್ ಸುವರ್ಣ ಕನೀರ್ ತೋಟ ಪಾತೆರೊಂದು ಕೊಲ್ಲಿಯ ಬಿಲ್ಲವ ಸೇವಾ ಸಮಾಜದ ಮುತಾಲಿಕೆಡು ಫೆಬ್ರವರಿ ತಿಂಗಳು ನಡಪೆರೆ ಉಪ್ಪುನ ಬಿಲ್ಲವ ಸಮಾವೇಶದ ವಿವರ ಕುರಿತು ಇದಕ್ಕೆ ಮಾತೆಲ್ಲ ಸಹಕಾರ ಕೊರಡು ಪಣದ ಕೇನುಂಡೇರು ಶೈಕ್ಷಣಿಕ ಅವಾರ್ಡ್ ಧಾರ್ಮಿಕ ಅವಾರ್ಡ್ ಸಾಮಾಜಿಕ ಅವಾರ್ಡ್ ಇವೇ ಕಾರ್ಯಕ್ರಮಗಳು ಭಾಗವಹಿಸಿದೆ ಅಂಚನೆ ಈ ಸರ್ತಿ ನಂಗೆ 23ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅಂಚಾದೆ ಐಕೆ ನಂಗೆ ಮಸ್ತ್ ಸಂತೋಷ ಆಗ್ತದೆ ಅಂಚಾದೆ ಇಂಗಳು ಬಗೊಂಜಿ ನಮ್ಮ ಸಂಘದ ಬರೀಟೆ ಜಾಗಡೆ ಪರಿತನ ಜಾಗೆ 45 ಸೆಂಟ್ ಜಾಗೇನೆ 2 ಕೋಟಿ ಮಿಕ್ಕಿದ ವೆಚ್ಚಗಳು ಖರೀದಿ ಮಂತ ಅವೊಂದು ಸಂತೋಷ ಕಾರ್ಯಕ್ರಮಗಳು ಮಾತಾ ಒಂದು ಸಂತೋಷದ ಒಟ್ಟಿಗೆ ನಮ್ಮೊಂಜಿ ಉಳ್ಳಾಲ ವಲಯಡೊಂಜಿ ಮಾತಾ ಸಂಘಟನೆಲ್ಲ ಒಟ್ಟಿಗೆ ಸೇರಿಸಾದ ಸಮಾಜದ ಬಾಂಧವ್ಯರಿಗೆ ಮಾತೇನೆಲ್ಲ ಒಟ್ಟು ಮದ್ದದೆ ಒಂದು ಸಮಾವೇಶ ಮಲ್ಕೊಂಡು ಒಂದು ಉದ್ದೇಶ ನಂದಿಗೊಂದ ಅಂಚಾತೆ ಫೆಬ್ರವರಿ 24 ತಾರೀಕಿಗೆ ಈ 24 ತಾರೀಕಿಗೆ ಭಜನೆ ಕಾರ್ಯಕ್ರಮ 25 ತಾರೀಕಿಗೆ ವಾರ್ಷಿಕೋತ್ಸವದ ಒಟ್ಟಿಗೆ ಸಮಾವೇಶ ಕಾರ್ಯಕ್ರಮ ಮನ್ಕುಟಿ ಮಾಡುತ್ತೆ ನಿಗಣ್ಮಂತ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಗೌರವ ಸಲಹೆಗಾರರು ಬಾಬು ಶ್ರೀ ಶಾಸ್ತಕಿನ್ಯ ದಿನೇಶ್ ಅತ್ತಾವರ ಕೋಶಾಧಿಕಾರಿ ಲಕ್ಷ್ಮಣ್ ಪೂಜಾರಿ ಸಂಘಟನಾ ಕಾರ್ಯದರ್ಶಿ ಹರೀಶ್ ಅಂಬ್ಲಮೊಗರು ಸಾಂಸ್ಕೃತಿಕ ಕಾರ್ಯದರ್ಶಿ ಗೋಪಿನಾಥ್ ಬಗಂಬಿಲ ಕ್ರೀಡಾ ಕಾರ್ಯದರ್ಶಿ ರಾಜೇಶ್ ಕೆರಬೈಲ್ ಭಗವಾನ್ ದಾಸ್ ತೊಕ್ಕೋಟು ಇಂಚಿತ್ತಿ ಪ್ರಮುಖರು ಬಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಪಾಲ್ಪಡುತ್ತಿದ್ದರು ವೇದಿಕೆದ ದತ್ತು ಸಂಚಾಲಕರು ಜೀವನ್ ಕುಮಾರ್ ತೊಕ್ಕೋಟು ಎತ್ಕೊಂದು ಸವಿಸ್ತಾರಿಗೆ ಮಂತೇರು ಮನೆ ನಿರ್ಮಾಣದ ಆಲೋಚನೆಯೇ ಹೊಸ ಮನೆ ಕೊಂಡುಕೊಳ್ಳುವ ಯೋಚನೆಯೇ ನಿಮ್ಮ ಯೋಜನೆ ಆಲೋಚನೆಗಳಿಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ವಿಶ್ವಾಸಾರ್ಹತೆಯೊಂದಿಗೆ ವಾಸ್ತು ಪ್ರಕಾರದ ನಿರ್ಮಾಣಕ್ಕೆ ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ಮನೆ ಕಟ್ಟಡ ಕಾಮಗಾರಿ ಪೂರ್ತಿಗೊಳಿಸಲಾಗುವುದು. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್, ಹರಿದಾಸ್ ಕೆ ಮಾಡೂರು, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9880153665, ದೂರವಾಣಿ 082422815993. ತೊಕ್ಕೋಟಿನಲ್ಲಿ ಶುಭಾರಂಭಗೊಂಡಿದೆ SK ಟ್ರೇಡರ್ಸ್. ಬೋಳಾ ಸಂಸ್ಥೆಯ ಡ್ರೈ ಫ್ರೂಟ್ಸ್ಗಳು, ಎಲ್ಲ ತರಹದ ಅಡುಗೆ ಎಣ್ಣೆಗಳು ಮತ್ತು ಸಿಹಿ ತಿಂಡಿಗಳು ಹಾಗೂ ದವಸ ಧಾನ್ಯಗಳು, ಮಾರ್ಸ್ ಚಾಕೊಲೇಟ್ಗಳು ಮತ್ತು ಇನ್ನಿತರ ಉತ್ಪನ್ನಗಳು.
ಉದ್ಘಾಟನಾ ಕೊಡುಗೆಯಾಗಿ 10% 20%ದವರೆಗೆ ರಿಯಾಯಿತಿ. ಬೋನಸ್ ಸಂಸ್ಥೆಯ ಖ್ಯಾತಿ ಪಡೆದ ಉತ್ಪನ್ನಗಳು. ಇಂದೇ ಭೇಟಿ ನೀಡಿ. ಎಸ್ಕೆ ಟ್ರೇಡರ್ಸ್, ಮಾಲಕರು ರತೀಶ್ ಕುಮಾರ್, ರಾಯಲ್ ಟವರ್ಸ್, ಜನೌಷಧಿ ಕೇಂದ್ರದ ಹತ್ತಿರ, ಬಸ್ ಸ್ಟ್ಯಾಂಡ್ ಹತ್ತಿರ, ತೊಕ್ಕೋಟು. ಮೊಬೈಲ್ 9902 3217 74838 17194 98452 ಸುದ್ದಿವಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟದ ಲಚ್ಚಿಲ್ದ ಅಂಬಾವನ ಶ್ರೀ ನಾಗಕನ್ನಿಕಾ ರಕ್ತೇಶ್ವರಿ ಕ್ಷೇತ್ರದ ವರ್ಷಾವಧಿ ನಡಪನ ಶ್ರೀ ಆಶ್ಲೇಷ ಬಲಿಪೂಜದ ಸೇವೆಯನ್ನು ಐತಾರ ಕಾಂಡೆ ನಡಪಾಯಿರು. ತೊಕ್ಕೋಟು ಒಳಂಪೇಟೆ ಲಚ್ಚಿಲ್ದ ಅಂಬಾವನ ಶ್ರೀ ನಾಗಕನ್ನಿಕಾ ರಕ್ತೇಶ್ವರಿ ಕ್ಷೇತ್ರದ ಶ್ರೀ ನಾಗದೇವರ್ನ ಸಂಪ್ರೀತ್ಯರ್ಥವಾದ ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ನಡಪಾವನ ಆಶ್ಲೇಷ ಬಲಿಪೂಜಾ ಸೇವೆಯನ್ನು ಐತಾರ ಕಾಂಡೆ ನಡಪಾಯಿರು. ಕಾಂಡೆ ಸಾಮೂಹಿಕ ಸಂಕಲ್ಪ ಪ್ರಾರ್ಥನೆಡು ವೈದಿಕ ವಿಧಿಗಳು ಶುರುವಾದ ಆಶ್ಲೇಷ ಬಲಿಪೂಜಾ ಸೇವೆ ನಡೆದನು. ये वृक्षेषु सस्मिञ्जला नीलग्रीवाविदोहिताः ये भूतानामधिपतयो विशिखासक्तपर्दिनः ये अन्येषु विविध्यन्ति पात्रेषु पिबतो जनान् ये पथापथिरक्षय एलप्रदायुध्यधः ये तीर्थानि प्रतरन्ति स्रकालन्तो निषङ्गिणः य एतावन्तश्च भूयान्सश्च दिशो रुद्रामितस्थिरे तेषां सहस्रयोजने मथन्वानि तन्मसि नमो रुद्रेभ्यो ये पृथिव्यायेऽन्तरिक्षे ये दिवि येषात्वातकिशमस्तेभ्यो दश प्राचीर्दश दक्षिणा दश प्रतीचीर्दशोदीचीर्दशोर्ध्वास्तेभ्यो नमस्ते नोर्नयन्तु पेयं विश्वोजश्च वेष्टितं वोचं धेरधामि हर हर महादेव ॐ सम्भो वै रुद्रस्तस्मै रुद्राय नमो अस्तु पुरुषो वै रुद्रः सन्महो नमो नमः विश्वं भूतं भुवनं चित्रं बहुधा जातं जायमानं च यत् सर्वो ह्येष रुद्रस्तस्मै रुद्राय नमो अस्तु कद्रुनात्रं च मे सूष्च मे प्रसूष्च मे सीनं च मे च औद्भिर्यं च मे रजश्च मे राजश्च बृहस्पतिश्च मन्द्रश्च मे मित्रश्च समवर्तते अभ्यागो निर्विश्रोत्रान् कल्पयन् वेदाहमेतं पुरुषं महान्नम् आदित्यवर्णं चतुसस्तुतारे सर्वाणि रूपाणि धीरः नामानि कृत्वाभिवदजदास्ते धारापुरस्ताद्यमुदानः शक्रप्रविद्वान् सतिशस्त्रपुत्रः तमेव विद्वान् ततैः हवति धान्यत्वं धा ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನಪ್ರಸಾದ ವಿತರಣೆ ನಡಪಾಯಿರು. ಶ್ರೀ ಕ್ಷೇತ್ರದ ಅಧ್ಯಕ್ಷರು ಸುಂದರ್ ಗಟ್ಟಿ, ಗೌರವ ಅಧ್ಯಕ್ಷರು ಬಾಬು ನಾಯಕ್, ಕಾರ್ಯದರ್ಶಿ ಕಿರಣ್ ಟಿಸಿರೋಡ್, ಕೋಶಾಧಿಕಾರಿ ಸುದರ್ಶನ್ ಗಟ್ಟಿ ಬೊಕ್ಕ, ಟ್ರಸ್ಟ್ ಪದಾಧಿಕಾರಿಗಳು, ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ಪರಿಸರದ ಪ್ರಮುಖರು, ಭಕ್ತ ಬಂಧುಗಳು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.
You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಬಗಂಬಿಲ ಹಿಂದೂ ಯುವ ಸೇನೆದ ಶ್ರೀ ಮಹಾದೇವಿ ಶಾಖೆದ ವತಿರ್ದು ದೇರಳಕಟ್ಟೆ ಎನ್ನಪ್ಪಯ್ಯ ವೈದ್ಯಕೀಯ ಕಾಲೇಜ್ ಬೊಕ ಆಸ್ಪತ್ರೆದ ಒಟ್ಟು ಸೇರಿಡು ಮಾಮಲ್ಲ ರಕ್ತದಾನ ಶಿಬಿರನು ಬಗಂಬಿಲ ಫ್ರೆಂಡ್ ಸರ್ಕಲ್ ಮೈದಾನಡು ಐತಾರ ಕಾಣೆ ನಡಪಾಯಿರು. ಬಗಂಬಿಲ ಹಿಂದೂ ನಗರ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ವತಿರ್ದು ಎನ್ನಪ್ಪಯ್ಯ ವೈದ್ಯಕೀಯ ಆಸ್ಪತ್ರೆ ದೇರಳಕಟ್ಟೆ ಇಂದ ಒಟ್ಟು ಸೇರಿಗೆಡು ಮಾಮಲ್ಲ ರಕ್ತದಾನ ಶಿಬಿರನು ಬಗಂಬಿಲ ಫ್ರೆಂಡ್ ಸರ್ಕಲ್ ಮೈದಾನಡು ಐತಾರ್ ನಡಪಾಯಿರು. ರಾಷ್ಟ್ರಪತಿ ಪದಕ ಪುರಸ್ಕೃತ ವೀರ ಯೋಧ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ರಿನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ಪನ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಾಯಿರು. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಅಧ್ಯಕ್ಷರು ಯಶೋಧರ್ ಚೌಟ ಕಾರ್ಯಕ್ರಮವನ್ನು ತುಡರ್ ಬೆಳಗಾದ ಉದಿಪನ ಮಾಡಿದ್ದು ಮಹಾದೇವಿ ಶಾಖೆದ ಚವನೇರು ವರ್ಷಂ ಪ್ರತಿ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಅಟನೆ ಮಲ್ದೊತ್ತಿದ್ದು ಈ ಮೂಲಕ ಅಕ್ಲು ಸಮಾಜದ ಮುನ್ನುಡಿ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು. ತಂಗಳನ ಸಮಾಜಗ ನೆತ್ತೆರದ ಅವಶ್ಯಕತೆ ದಿಂಜ ಉಂಡು ಅವೇನು ಜವನೇರ್ನ ಮುಖಾಂತರ ಪ್ರೇರೇಪಿಸ ಒಂದು ಪುನಿ ಶ್ಲಾಘನೀಯ ಮಾಡಿ ತೆರಿಪಾಯಿರು. ಆದರೆ ನಮ್ಮ ಈ ಸಂಘಟನೆಯ ಈ ಒಂದು ಮಹಾದೇವಿ ಶಾಖೆಯ ಹುಡುಗರು ಯಾರಿದ್ದಾರೋ ಅವರೆಲ್ಲರೂ ವರ್ಷಂ ಪ್ರತಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಈ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥದ್ದು. ಆ ಮೂಲಕ ಅವರು ಈ ಸುಳ್ಳು ಪ್ರಚಾರಗಳಿಗೆ ಯಾವುದಕ್ಕೂ ಬಲಿ ಕೊಡದೆ ಇಂಥ ಒಂದು ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬಂದು ಅವರು ಈ ಸಮಾಜದ ಮುನ್ನುಡಿಯನ್ನು ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಯುವಕರು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷದ ವಿಚಾರಗಳು ಯಾವುದೂ ಇಲ್ಲ ಎನ್ನುವಂಥದ್ದು. ಅದಕ್ಕಾಗಿ ನಾನು ಇನ್ನೊಮ್ಮೆ ನಿಮ್ಮೆಲ್ಲರ ನಾನು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. 3ರಲ್ಲಿ ಕೊಟ್ಟಿರುವಂಥ 92ರಲ್ಲಿ ಕೊಟ್ಟಿರುವಂಥದ್ದು ಅದೊಂದು ದೊಡ್ಡ ವಿಚಾರವಾಗಿ ಪರಿಣಮಿಸಿತು. ನಂತರದ ದಿನಗಳಲ್ಲಿ ಹಿಂದೂ ಯುವ ಸೇನೆ ತಿರುಗಿ ನೋಡಿದ್ದಿಲ್ಲ. ಯಾಕಂತ ಹೇಳಿದರೆ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಆ ಮೂಲಕ ನಮ್ಮ ಸಮಾಜಕ್ಕೆ ಏನು ಅಗತ್ಯವಿದೆಯೋ ಅದನ್ನು ನಮ್ಮ ಯುವಕರಿಂದ ಕೊಡುವಂಥ ಪರಿಪಾಠವನ್ನು ಬೆಳೆಸಿಕೊಂಡು ಬಂತು. ಈಗ ಇಂದಿನ ನಮ್ಮ ಇದರಲ್ಲಿ 1,000 ಯೂನಿಟ್ಗಿಂತಲೂ ಮಿಕ್ಕಿ ನಾವು ರಕ್ತದಾನವನ್ನು ಪ್ರತಿ ನಾವು ಮಾಡ್ತೇವೆ ಅಲ್ಲಲ್ಲಿ ಕ್ಯಾಂಪ್. ಏನಪೋಯ ವೈದ್ಯಕೀಯ ಆಸ್ಪತ್ರೆದ ಮೆಡಿಕಲ್ ಆಫೀಸರ್ ಡಾಕ್ಟರ್ ವಿದ್ಯಾ ರಕ್ತದಾನದ ಬಗ್ಗೆ ಮಾಹಿತಿ ಕೊರಿಯರು. ಈ ವರ್ಷದ 3ನೇ ಕ್ಯಾಂಪ್ ಅನ್ನ ನಮಗೆ ಏನಪೋಯ ಬ್ಲಡ್ ಬ್ಯಾಂಕ್ ರಕ್ತ ನಿಧಿಗೆ ಕೊಟ್ಟು ಸಹಕರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಅಗತ್ಯ ಇರುವ ಟೈಮಲ್ಲೇ ಹಿಂದೂ ಯುವ ಸೇನೆ ಅವರು ಕ್ಯಾಂಪ್ ಕೊಡ್ತಾರೆ. ಮತ್ತೆ ಹಿಂದೂ ಯುವ ಸೇನೆ ಅವರ ಕ್ಯಾಂಪ್ ಅಂದ್ರೆ ನಾವು ನೆಮ್ಮದಿಯಿಂದ 60 to 70 up to 100 ಬಂದೇ ಬರ್ತದೆ ಅನ್ನೋ ಧೈರ್ಯದಲ್ಲಿ ಕ್ಯಾಂಪ್ ಮಾಡ್ತೇವೆ. ಒಂದೇ ಕ್ಯಾಂಪ್ ಮಾಡ್ತೇವೆ ಒಂದು ಸಂಡೆಗೆ. ಮತ್ತೆ ಇವರ ಕ್ಯಾಂಪ್ ಅಲ್ಲಿ ಬೇರೆ ಕಡೆ ನಮ್ಗೆ ತುಂಬಾ ಸಿಗುವುದು, ಈ ಕ್ಯಾಂಪ್ಗಳಲ್ಲಿ BA ಈಸಿಲಿ ಸಿಗ್ತದೆ ಎಂಬ ಒಂದು ದೃಢ ಇದರಲ್ಲಿ ನಾವು ಬರ್ತೇವೆ. ಮತ್ತೆ ನಮ್ಮ ಕ್ಯಾಂಪಸ್ ಇಲ್ಲೇ ಇರೋದ್ರಿಂದ ಪ್ರತಿ ವರ್ಷ ಇದೇ ಟೈಮಲ್ಲಿ ಡಿಸೆಂಬರ್ ಅಲ್ಲೇ ಬಗಂಬಿಲಾದಲ್ಲಿ ಕ್ಯಾಂಪ್ ಸಿಗ್ತದೆ. ನಾವು ಪ್ರತಿ ವರ್ಷ ಕೇಳುದು ನಾನು ಬಗಂಬಿಲಾ ಅವ್ರದ್ದು ಕ್ಯಾಂಪ್ ಬಂದಿದ್ಯಾ ಇಲ್ಲ. ಸೊ ಈ ಸಲ ಅದು ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕೋಟಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಪ್ರವೀಣ್ ಐ ಬಗಂಬಿಲಾ, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ರಕ್ತ ನಿಧಿತ ಪ್ರಧಾನ ಸಂಚಾಲಕರು ನಿಶಾಂತ್ ಜಪ್ಪಿನಮೊಗರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಬಾಲಗೋಕುಲ್ ಪ್ರಮುಖ್ ರವಿಚಂದ್ರ ವಿಜಯನಗರ, ಬಗಂಬಿಲಾ ಮಹಾದೇವಿ ಮಂದಿರದ ಅಧ್ಯಕ್ಷರು ಸುಧಾಕರ್ ಪೂಜಾರಿ,
ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಗೌರವ ಅಧ್ಯಕ್ಷರು ಉದಯರಾಜ್ ಬಗಂಬಿಲ, ಅಧ್ಯಕ್ಷರು ಅಶೋಕ್ ಬಗಂಬಿಲ, ಬಗಂಬಿಲ ಶಿವಶಕ್ತಿ ಮಿತ್ರ ಮಂಡಳಿ ಅಧ್ಯಕ್ಷರು ಗಣೇಶ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸತೀಶ್ ಕುಂಪಲ, ದಯಾನಂದ್ ತೊಕ್ಕೋಟು, ಶ್ರೀಕಾಂತ್ ಉಳ್ಳಾಲಬೈಲ್, ನವನೀತ್ ಉಳ್ಳಾಲಬೈಲ್, ಹರೀಶ್ ಅಂಬ್ಲಮಗರು, ಹರಿಪ್ರಸಾದ್ ಲಕ್ಷ್ಮಿಗುಡ್ಡೆ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮನ್ವಿತ್ ಬೊಕ್ಕ ಹರಿಶಾಂತ್ ಪ್ರಾರ್ಥನೆ ಪಂಡಿರು. ಸಂದೀಪ್ ಕುಂಪಲ ಸಭೆ ಸ್ಥಾರಿಗೆ ಮದ್ದದು ಸಭೆ ನೆತ್ಕೊಂಡು ಸೊಮ್ಮೆ ತಂದಾಯರು. ಒಟ್ಟು 81 ಯೂನಿಟ್ ನೆತ್ತೇರ್ನು ಸಂಗ್ರಹ ಮಲ್ತೇರು. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಕ್ರೌನ್ ಡಿಸೈನ್ ಯುವರ್ ಡ್ರೀಮ್. ಫ್ಯಾಷನ್ ಡ್ರೆಸ್ ಮೆಟೀರಿಯಲ್ಸ್, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಚೂಡಿದಾರ್ ಫ್ಯಾಬ್ರಿಕ್ಸ್, ಲೆಹಂಗಾ ಫ್ಯಾಬ್ರಿಕ್ಸ್, ಸಾರಿ ಮೆಟೀರಿಯಲ್, ಶಾಲ್, ಲೇಸ್, ಗೌನ್ ಫ್ಯಾಬ್ರಿಕ್ಸ್, ಎಂಬ್ರಾಯ್ಡರಿ, ಡಿಸೈನಿಂಗ್ ಮತ್ತು ಸ್ಟಿಚಿಂಗ್, ಡಿಸೈನಿಂಗ್ ಮೆಟೀರಿಯಲ್ಸ್, ಕೈಕೆಲಸದ ಬಟ್ಟೆಗಳು ಇತ್ಯಾದಿಗಳಿಗೆ 50% ಭಾರಿ ದರ ಕಡಿತದ ಮಾರಾಟ. ಕ್ರೌನ್ ಡಿಸೈನ್ ಯುವರ್ ಡ್ರೀಮ್. ಶಾಪ್ ನಂಬರ್ B1718 ಗ್ರ್ಯಾಂಡ್ ಸಿಟಿ, ಮೇಲ್ಸೇತುವೆ ಹತ್ತಿರ, ತೊಕ್ಕೋಟು. ಶಾಖೆಗಳು ವಡಗರ, ಕ್ಯಾಲಿಕಟ್. ಸಂಪರ್ಕಿಸಿ 8137999543 0824 4628 ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತ ಜನ್ಮದಿನದ ಸಂಧ್ಯಾ ಭಜನೆದ ಸೇವೆಡು 27ನೇ ದಿನ ಐತಾರ ದಾನಿ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಕುಲು ಭಜನಾ ಸೇವೆ ನಡಪಾದ ಕುರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಐತಾರ 27ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಉಷಾ ಬೊಕ್ಕ ಶ್ರೀ ಉದಯ್ ವಿದ್ಯಾನಗರ ಕುಂಪಲ, ಶ್ರೀಮತಿ ಪ್ರಫುಲ್ಲ ಪ್ರೇಮ್ ಕುಂಪಲ, ಶ್ರೀಮತಿ ರಜನಿ ಶ್ರೀ ಪ್ರದೀಪ್ ಚಿರಾಗ್ ಆಶ್ರಯ ಕಾಲೋನಿ ಕುಂಪಲ, ಶ್ರೀಮತಿ ವಾಣಿ ಬೊಕ್ಕ ಶ್ರೀ ಸುಕುಮಾರ್ ಬಗಂಬಿಲ ಕುಂಪಲ, ಶ್ರೀಮತಿ ರಶ್ಮಿ ಬೊಕ್ಕ ಶ್ರೀ ಜೀವನ್ ಆಶ್ರಯ ಕಾಲೋನಿ ಕುಂಪಲ, ಶ್ರೀಮತಿ ಚಂದ್ರಕಲಾ ಬೊಕ್ಕ ಶ್ರೀ ರಘುನಾಥ್ ಕುಂಪಲ, ಶ್ರೀಮತಿ ಶೋಭಾ ಶ್ರೀ ನಾಗರಾಜ್ ಬಸ್ತಿಪಟ್ಪು ಉಳ್ಳಾಲ ತುಡರ್ ಬೆಳಗಾಯರು. ನೀ
ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರೋ ಶಿವ ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಅವಿರ್ದ ಪಕ್ಕ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದಕ್ಲಿರ್ದು ಭಜನಾ ಕಾರ್ಯಕ್ರಮ ನಡೆದಳು. ಸುಂದರ ಕಟೀಲಿನಲ್ಲಿ ನಗುತ್ತಾ ನಿಂತಳು ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ಗಾರದ ಹೂವಿನಲ್ಲಿ ಹೊಂಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಹೊಂಗೆ ಬಂದಳು ಸಿಂಗಾರದ ಹೂವಿನ ಮೇಲೆ ಹೊಂಗೆ ಬಂದಳು ಬಂಗಾರದ ಬಣ್ಣದ ರಾಣಿ ಹೊಂಗೆ ಬಂದಳು ಕಂದಿನದಿಯ ಗಡಿಯಲ್ಲಿ ಬಂದು ನಿಂತಳು ಸುಂದರ ಕಣಿಯಲ್ಲಿ ನಿಂತಳು ನಂದಿನದಿಯ ಗಡಿಯಲ್ಲಿ ಬಂದು ನಿಂತಳು ಸುಂದರ ಕಣಿಯಲ್ಲಿ ನಿಂತಳು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಹೊಸಕೊರಲ್ದ ಇನ್ನಿತ ಸುದ್ದಿಗಂಚಿಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತ್ತು ಒಂದು ಪ್ಲೇ ಹೊಸಕೊರಲ್ 24x7.